ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಗ್ಲೆನ್ ಮಾತ ಮೋಕೆಳೆತ್ಕೊಂಡು ಹೊಸ ಕುರಲದ ಇಣಿದ ಸುದ್ದಿಗೊಂಚನ್ನು ಸುರುಮಾತಂದುಲ್ಲ. ಸುದ್ದಿಗೊಂಚಲ್ಗೂ ಸ್ವಾಗತ. ಶಾಲೆದ ಎದುರುಡು ಬಿಯರ್ ಬಾಟಲ್ ದಕ್ಕಿನೇನು ಪ್ರಶ್ನಿಸಾಯಿನ ಎಲ್ಲಿಯ ಕಾರಣಗ್ ತಂಕ್ಲಿನ ಒಟ್ಟಿಗೆ ಇತ್ತಿನಾಯಗೆನೆ ಬಾಲ್ ಪಾರ್ದು ಕೆರ್ನ ಘಟನೆ ಕೊಲ್ಯ ಜಾಯ್ಲೆಂಡ್ ಶಾಲೆದ ಎದುರುಡು ಬುಧವಾರ ರಾತ್ರಿ ನಡೆದಿದೆ. ಕೊಲ್ಯ ಸಾರಸ್ವತ ಕಾಲನಿ ಜಾಯ್ಲೆಂಡ್ ಶಾಲಾ ಕೈತಲ್ದ ನಿವಾಸಿ 23 ವರ್ಷ ಪ್ರಾಯದ ವರುಣ್ ಗಟ್ಟಿ ಮರಣ ಪಡೆಯಿನ ಚವನೆ. ಅಲ್ಪದನೆ ಕೈತಲ್ದ ನಿವಾಸಿಲು ಸೂರಜ್ ಬೊಕ್ಕ ರವಿರಾಜ್ ಆರೋಪಿಲು. ಬುಧವಾರ ತಡರಾತ್ರಿ ಜಾಯ್ಲೆಂಡ್ ಶಾಲೆದ ಎದುರು ಬರಿಟುಪ್ಪುನ ಕಟ್ಟದ ಕೈತಲ್ ಸೂರಜ್ ಬೊಕ್ಕ ರವಿರಾಜ್ ಬಿಯರ್ ಪರೊಂದು ಕುಲ್ಲುದಿದ್ದೇರು. ಖಾಲಿಯಾಯಿನ ಬಿಯರ್ ಬಾಟಲೇನು ತಾದಿ ನಡುಟು ಶಾಲೆದ ಗೇಟ್ದ ಎದುರುಗು ದಕ್ಕೊಂದಿತ್ತಿನ ಮೊಕ್ಲಿನ ಕೃತ್ಯದ ಬಗೆಟ್ ವರುಣ್ ಬೊಕ್ಕ ಆಯನ ದೋಸ್ತಿ ಅಕ್ಷಯ್ ಆರೋಪಿಲಡ ಪ್ರಶ್ನಿಸಾದೇರು. ಈ ಪೊರ್ತು ಪಾತರದ ಚಕಮಕಿಯಾದ ರಡ್ಡು ತಂಡದ ನಡುಟು ಹೊಯ್ಕೈಲ ನಡೆತಂಡು. ಈ ಪೊರ್ತು ಸೂರಜ್ ತನ್ನ ಕೈಟು ಇತ್ತಿನ ಹರಿತವಾಯಿನ ಆಯ್ದಡು ವರುಣ್ ಗಟ್ಟಿನ ಬೆರಿಕ್ ತಿವಿದು ಗಂಭೀರ ಗಾಯ ಮಲ್ತದಾನಗ ವರುಣ್ ಬೊಕ್ಕ ಅಕ್ಷಯ್ ಅಲ್ಪರ್ದು ದೂರ ಪೋಪ್ನ ಪ್ರಯತ್ನ ಮಲ್ತೇರು. ವರುಣ್ಗೂ ಗಂಭೀರ ಗಾಯ ಆಯ್ನೆಂತೂದು ತಕ್ಷಣ ಕೈತಲ್ದಕ್ಲು ಮಾತ ಸೇರ್ದು ವರುಣ್ ಆಸ್ಪತ್ರೆಗೆ ಸೇರಾದಾನಗ ತನ್ನ ಜೀವ ಕಳೆದಾತಂಡು. ವಿಷಯ ತೆರೆದು ಬತ್ತಿಲಕನೆ ಘಟನಾ ಜಾಗೆಗೆ ಬತ್ತಿನ ಉಳ್ಳಾಲ ಪೊಲೀಸರು ಘಟನೆಗೆ ಸಂಬಂಧಿಸಾಯಿನ ಸೂರಜ್ ಬೊಕ್ಕ ಮಾಜಿ ಸೋಮೇಶ್ವರ ಪಂಚಾಯತ್ ಸದಸ್ಯೆ ರವಿರಾಜನ ಬಂಧಿಸಾದ ಕ್ರಮ ಜರುಗಿಸಾದರು. ಆಂಡಲ ಗುರುವಾರ ಕಾಂಡೆ ಘಟನಾ ಜಾಗೆಡು ಬೊಕ್ಕ ಉಳ್ಳಾಲ ಪೊಲೀಸ್ ಸ್ಟೇಷನ್ ಊರ್ದಕ್ಲು ಬೊಕ್ಕ ವರುಣ್ನ ಸಂಬಂಧಿಕರು ಒಟ್ಟು ಸೇರ್ದು ಆರೋಪಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಾದ ಸೂಕ್ತ ಕಾನೂನು ಕ್ರಮ ಜರುಗಿಸಾವಲೆಕ ಒತ್ತಾಯಿಸಾಯರು. ತನ್ನ ಕಂಡ ನಿಗ್ಲ ಬಿಸತಿ ಪಾರ್ದು ಉಂದುವೆ ಸೂರಜ್ ಹಲ್ಲೆ ಮಲ್ದಿದ್ದೆ. ಮರಣ ಪಡೆಯಿನ ವರುಣ್ ಗಟ್ಟಿ ಎಡ್ಡೆ ಸ್ವಭಾವದ ಹುಡುಗೆ ಪಂಡದ ಸ್ಥಳೀಯರು ನೋವಿತ ಗಟ್ಟಿ ಹೊಸ ಕುರಲ್ಗೂ ಪೊಲಬು ಕೊಡ್ತೀರು. ನಡೆದಂಥ ವಿಷಯ ಅಂದರೆ ಇಲ್ಲಿ ಒಬ್ಬನೇ ಅವನು ಕೆಲಸ ಬಿಟ್ಟು ಬಂದಿದ್ದಾನೆ. ಅವನಷ್ಟೇ ಬಂದು ಕೂಡಲೇ ಏನೋ ಒಂದು ಜಗಳ ಆಯ್ತು. ಅಲ್ಲಿ ಜಗಳ ಆಗುವಾಗ ಅಲ್ಲಿ ಅವರು ಯಾರೊಬ್ರು ಬಾಟ್ಲಿ ಬಿಸಾಡಿದ್ರಂತ. ಇವರು ಯಾರು ಮತ್ತು ರವಿರಾಜ್ ಮತ್ತು ಸೂರಜ್ ಅಂತೇಳಿ ಅವ್ರು ಬಾಟ್ಲಿ ಬಿಸಾಡುವಾಗ ಇವರು ಹೋಗಿ ಅವರ ಹತ್ರ ಯಾರೋ ಒಬ್ಬ ಹುಡುಗ ಇದ್ದ, ಇಲ್ಲಿ ಸುಚೇತಿ ಏನೋ ಒಬ್ಬ ಹುಡುಗ. ಅವನಿಗೆ ಹೇಳಿದ ಯಾಕೆ ನೀವು ಬಿಸಾಡಿದ ಅಂತ ಕೇಳುವಾಗ ಇನ್ನು ತಂದೆಯ ಮನೆ ಹಾಗೆಲ್ಲ ಕೇಳ್ದಂತೆ. ಹಾಗೆ ಅವನು ಅಲ್ಲಿಗೆ ಹೋಗಿ ಮಾತಾಡುವಾಗ ಅವರ ಮೇಲೆ ಚೂರಿ ಹಾಕಿದ್ದಾರೆ ಸರ್. ಒಬ್ಬರೇ ಇರೋದು ಸರ್ ಅವರ ಆಧಾರ ಅಂದರೆ ಅವರೊಬ್ಬರೇ ಇರೋದು. ಅವರಿಗೆ ಮನೆಯವರಿಗೆ ಒಂದು ತಂಗಿ ಮತ್ತು ಒಂದು ತಮ್ಮ ಇದ್ದಾರೆ ಅಷ್ಟೇ. ಅವ್ರು ಕೆಲಸ ಮಾಡ್ತಿದ್ದು ಮೂಡದಲ್ಲಿ ಏನೋ ಡ್ರೈವರ್ ಆಗಿದ್ದರು ಅವರು. ಇಲ್ಲ ಎಂತ ಕೂಡ ಇರಲಿಲ್ಲ ಸರ್. ಲಾಸ್ಟ್ ಅವತ್ತು ಎಲೆಕ್ಷನ್ ಟೈಮಲ್ಲಿ ಅರುಣ್ ಗಟ್ಟಿ ಅಂತ ನನ್ನ ಹಸ್ಬೆಂಡ್ ಅವರು, ನಾವು ಎಲೆಕ್ಷನ್ ಇಂಥ ಸಮಯದಲ್ಲಿ ಅವರಿಗೆ ಕೂಡ ಈ ರೀತಿಯಾಗಿ ಮಾಡಿದ್ದಾನೆ, ಅವನು ಅಲ್ಲೇ ಮಾಡಿದ್ದಾನೆ. ಆದರೆ ನಾವು ಬೇಡ ಲೀಗಲ್ ಆಗಿ ಹೋಗುವ ಅಂತೇಳಿ ಅದರ ಬಗ್ಗೆ ಅಷ್ಟಿದು ಮಾಡಲಿಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟೆವು. ಇನ್ನಾದರೂ ಸರಿಯಾಗಲಿ ಅಂತ ಪುನಃ ಅವನು ಈಗೇನೇ ಮಾಡ್ತಾ ಇದ್ದಾನೆ. ಇದಕ್ಕೆ ಬಗ್ಗೆ ನೀವು ಒಳ್ಳೆಯ ಒಂದು ತನಿಖೆಯನ್ನು ಮಾಡಿ ಅವರಿಗೆ ಒಳ್ಳೆ ಕಾನೂನು ಕ್ರಮದಲ್ಲಿ ಒಳ್ಳೆಯ ಶಿಕ್ಷೆ ಕೊಡಬೇಕು ಸರ್. ಅವರಿಗೆ ಬಿಡುವಂಥ ಪ್ರಶ್ನೆ ಇಲ್ಲ ಅವರನ್ನು. ಇಲ್ಲ ರೆಗ್ಯುಲರ್ ಆಗಿ ಬರೋದಿಲ್ಲ, ಇದು ಅವರದೇ ವಟಾರ. ಇಲ್ಲಿ ಪಲ್ಲ ಅಂತ ಹೇಳಿದ್ರೆ ಇಲ್ಲಿಯ ಸಾರ್ವಜನಿಕರೇ ಬರೋದಷ್ಟೇ, ಯಾವಾಗಲೂ ಬರೋದಿಲ್ಲ. ಅವರು ಇಲ್ಲೇ ಇರ್ತಾರೆ ಸರ್ ಯಾವಾಗಲೂ ಕೂಡ. ಬಿಯರ್ ಕುಡಿದಿಲ್ಲ ಇಲ್ಲಿ ಅವ್ರು ಬರುದಿಲ್ಲ, ಯಾವಾಗಲೂ ಬರುದಿಲ್ಲ ಇಲ್ಲಿ. ಅವರು ಇಲ್ಲಿ ಬರುದಿಲ್ಲ, ಫಸ್ಟ್ ಟೈಮ್ ಬಂದದಷ್ಟೇ ನಿನ್ನೆ. ಅವರು ಇಲ್ಲಿ ಅವರು ಮಾತ್ರ ಇಲ್ಲಿ ಇರ್ತಾರೆ ಸರ್. ಇದರ ಹತ್ರ ಮನೆ ಅಂದ್ರೆ ಎಂತ ಗೊತ್ತಾ ಸರ್, ಅವರಿಗೆ ಅವರ ಮಗಳಿಗೆ ಮದುವೆ ಮಾಡಬೇಕು, ಸಣ್ಣ ಮನೆ ಅಲ್ವಾ, ಹಾಗೆ ಅವರು ಈ ಮನೆ ಶಿಫ್ಟ್ ಮಾಡಿ ಅಲ್ಲಿ ಕುತ್ಕೊಳ್ಳುವ ಅಂತೇಳಿ ನಾಳೆ ಹೋಗುದಂತಿದ್ದಾರೆ. ಅವರು ಎಲ್ಲ ಶಿಫ್ಟ್ ಆಗಿದೆ, ಅವ್ರದ್ದು ಆಲ್ರೆಡಿ ಥಿಂಗ್ಸ್ ಎಲ್ಲ ಅವ್ರದ್ದು ಆಗಿದೆ, ಶಿಫ್ಟ್ ಆಗಿದೆ. ಮನೆಯಾಗಿ ಅಂದರೆ ಮೇನಾಗಿ ಅವರೇ ದೊಡ್ಡ ಮಗ ಅವ್ರದ್ದು, ಮತ್ತೊಬ್ಬ ಸಣ್ಣ, ಅವನೇನು ಅಷ್ಟಿದಿಲ್ಲ ಅವ್ರದ್ದು. ಅವನು ಒಳ್ಳೆ ನೋಡ್ತಿದ್ದ ಸರ್, ಮನೆಯಲ್ಲ ಅವನೇ ಆಧಾರ ಆಗಿದೆ ಅವರಿಗೆ. ತಂಗಿಯ ಮದುವೆ ಮಾಡ್ಬೇಕಂತೇಳಿ ಅವನು ಈ ಊರು ಬಿಟ್ಟು ಬೇರೆ ಕಡೆ ಹೋಗುವ ಅಂದರೆ ಸಣ್ಣ ಮನೆ ಅಲ್ವಾ, ಆ ರೀತಿಯಾಗಿ ಅವರು ಯೋಚನೆ ಮಾಡಿದ ಸರ್. ನನ್ನ ಹೆಸರು ನೋವಿತಾ ಗಟ್ಟಿ, ನಾನು ಅವರ ಅತ್ತೆ ಮಾವನ ಮಗಳು. ನಾನು ಜಾಗಿಗೂ ಭೇಟಿ ಕೋರ್ನ ಕುಡ್ಲ ಕಮಿಷನರ್ ಅನುಪಮ್ ಅಗರ್ವಾಲ್ ಆರೋಪಿಗಳನ್ನು ವಶಕ್ಕೆ ಪಡೆದ ಅಕ್ಲೆನ ಸೂಕ್ತ ತನಿಖೆ ಮಲ್ತದ ಕಾನೂನು ಕ್ರಮ ಜರುಗಿಸಾವ ಪಂಡ ತೆರಿಪಾಯರು. ನಿನ್ನೆ ರಾತ್ರಿ ಇಲ್ಲಿ ನಮ್ಮ ಉಳ್ಳಾಲ್ ಲಿಮಿಟಲ್ಲಿ ಸರಸ್ವತಿ ಕಾಲೋನಲ್ಲಿ ತಾವು ಈಗ ನೋಡ್ತಾ ಇದ್ದಾರೆ ಜಾಯ್ಲೆಂಡ್ ಸ್ಕೂಲ್ ಅಂತ ಇದೆ. ಇಲ್ಲಿ ಪಕ್ಕದಲ್ಲಿ ಇಬ್ಬರು
ಈ ಕೇಸ್ದು ಅಕ್ಯೂಸ್ಡ್ ರವಿರಾಜ್ ಮತ್ತು ಸೂರಜ್ ಅವರು ಒಂದು ಮೂಲೆಯಲ್ಲಿ ಬಿಯರ್ ಕುಡಿತಾಯಿದ್ರು ಮತ್ತು ಆ ಬಾಟಲ್ಸ್ಗೆ ರೋಡ್ ಮೇಲೆ ಹೊಡಿತಾಯಿದ್ರು. ಸೊ ಅವ್ರ ಎದುರುಗಡೆ ಸ್ವಲ್ಪ ದೂರ ಇಬ್ಬರು ವರುಣ್ ಮತ್ತು ನಾವು ಫ್ರೆಂಡ್ ಕೂಡ ಅಲ್ಲಿ ಕೂತಿದ್ರು. ಆವಾಗ ಅವ್ರಿಗೆ ಕೇಳ್ತಾರೆ, ನೀವು ಯಾಕೆ ಇದು ಬಿಯರ್ ಬಾಟಲ್ಸ್ ಹೊಡಿತಾ ಇದ್ದೀರಾ? ಈ ಮಾತು ಮೇಲೆ ಸ್ವಲ್ಪ ಅವ್ರ ಮೇಲೆ ಮಧ್ಯದಲ್ಲಿ ಜಗಳ ಆಗ್ತದೆ. ವರುಣ್ಗೆ ಇವರು ಅಕ್ಯೂಸ್ಡ್ ಇಬ್ಬರು ಇದು ರವಿರಾಜ್ ಮತ್ತು ಸೂರಜ್ ಒಂದು ಸ್ಟೆಪ್ ಮಾಡ್ತಾರೆ ಚಾಕುವಿಂದ ಚೆಸ್ಟ್ ಹತ್ತಿರ. ಸೊ ದೆನ್ ಹಿ ರನ್ಸ್ ಟುವರ್ಡ್ಸ್ ಹಿಸ್ ಹೌಸ್. ಮಧ್ಯದಲ್ಲಿ ಅವನು ಬೀಳ್ತಾನೆ. ಇಮಿಡಿಯೇಟ್ಲಿ ಅವ್ರ ಕಸಿನ್ ಬಂದು ಅವರಿಗೆ KS ಹೆಗಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಮಧ್ಯದಲ್ಲಿ ಈ ವಾಸ್ ಡಿಕ್ಲೇರ್ಡ್ ಬ್ರಾಡ್ ಡೆಡ್ ಅಂತ. ಆರೋಪಿಗಳಿಗೆ ಹಿಂದೆ ಸೊ ಈ ಇಬ್ಬರು ಆರೋಪಿಗೆ ಕೂಡಲೇ ನಮ್ಮವರು ರಾತ್ರಿ ತಪಾಸಣೆ ಮಾಡಿ ಸಿಕ್ಯೂರ್ ಮಾಡಿದ್ದಾರೆ. ಈಗ ನಾವು ಮುಂದಿನ ಪ್ರೋಸೆಸ್ ಮಾಡ್ತಾಯಿದ್ದೀವಿ. ನಂತರ ಕೆಲವು ಕಡೆಯಿಂದ ನಮಗೆ ಮಾಹಿತಿ ಬಂತು ದಟ್ ಮಧ್ಯದಲ್ಲಿ ಹಿಂದಿನೂ ಕೂಡ ಒಂದು ಇಶ್ಯೂಸ್ ಇತ್ತು ಮತ್ತು ಕೇಸ್ ಆಗಿತ್ತು. ಅದು ನಾವು ವೆರಿಫೈ ಮಾಡ್ತೀವಿ. ಬಟ್ ಮೇಲ್ನೋಟಕ್ಕೆ ಸದ್ಯಕ್ಕೆ ಇದು ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ಈ ಘಟನೆ ಆಗಿದೆ ಅಂತ ಅನಿಸ್ತಾ ಇದೆ. ಇದು ಹೇಳೋಕ್ಕಾಗಿ ನಾವು ತಪಾಸಣೆ ಮಾಡ್ತೀವಿ, ನೋಡೋಣ ಈಗ ಯಾವ ರೀತಿ ನಮಗೆ ಚಾಕು ಸಿಕ್ಕಿದೆ. ಈಗ ಚಾಕು ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಮತ್ತು ಏನಿದೆ ಅದು ಸ್ವಲ್ಪ ವೆರಿಫೈ ಮಾಡ್ತೀವಿ. ಆರೋಪಿಗಳು ಗಾಂಜಾ ಟೆಸ್ಟ್ ಮಾಡ್ತೀವಿ, ಈಗ ಬ್ಲಡ್ ಟೆಸ್ಟ್ ಮಾಡ್ತೀವಿ, ನೋಡೋಣ. ಅವರು ನಮ್ಮ ಮಾಹಿತಿ ಪ್ರಕಾರ ಅವರು ಲಿಕ್ಕರ್ ಕನ್ಸ್ಯೂಮ್ ಮಾಡಿದರು. ಬಟ್ ಗಾಂಜಾ ಬಗ್ಗೆ ಈಗ ಡ್ರಗ್ ಟೆಸ್ಟ್ ಮಾಡಿದ್ದಾರೆ. ಕುಡ್ಲ ದಕ್ಷಿಣ ವಲಯ ACP ಧನ್ಯ ನಾಯಕ್, ಉಳ್ಳಾಲ ಪೊಲೀಸ್ ಠಾಣಾಧಿಕಾರಿ ಬಾಲಕೃಷ್ಣ ಬೊಕ್ಕ ಉಳ್ಳಾಲ ಪೊಲೀಸ್ ಸಿಬ್ಬಂದಿಲು ಅಪರಾಧ ಪತ್ತೆದಾಡ ವಿಭಾಗದಗಳು ಕಾರ್ಯಾಚರಣೆದ ಮುತಾಲಿಕಿಡಿದ್ದರು. ಸುದ್ದಿಗಂಜಲ್ಗೂ ಸ್ವಾಗತ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಹೊಸ ಚೇರ್ಮನ್ ಆದ ದುರ್ಗಾಂಬ ಬಾಡಿ ವರ್ಕ್ಸ್ ಮಾಲಕರು ದಿವಾಕರ್ ಬಗಂಬಿಲ ಆಯ್ಕೆಯಾದರು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಹೊಸ ಚೇರ್ಮನ್ ಆದ ಕೊಲ್ಲಿ ದುರ್ಗಾಂಬ ಬಾಡಿ ವರ್ಕ್ಸ್ ಮಾಲಕರು ದಿವಾಕರ್ ಬಗಂಬಿಲ ಆಯ್ಕೆಯಾದರು. ನಿರ್ಗಮನ ಚೇರ್ಮನ್ ಪುಂಡಲಿಕ ಸುವರ್ಣರು ದಿವಾಕರ್ ಎಂ ಬಗಂಬಿಲರಿಗೆ ಗ್ಯಾರೇಜ್ ಮಾಲಕರ ಸಂಘದ ಅಧಿಕಾರ ಕೈಯೊಪ್ಪ್ಯಾರು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ನಿರಿಲ್ಡು ಒಟ್ಟು 11 ವಲಯ ಸಂಘಲು ಕಾರ್ಯಾಚರಿಸೊಂದಿತ್ತು. ಇದಕ್ಕೆ ಕೇಂದ್ರೀಯ ಸ್ಥಾನದ ಉಪ್ಪುನ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಚೇರ್ಮನ್ ಆದ ದಿವಾಕರ್ ಬಗಂಬಿಲ ಅಧಿಕಾರ ವಹಿಸೊಂದಿರು. ಸುದ್ದಿಗಂಜಲ್ಗೂ ಸ್ವಾಗತ. ಕುಂಬಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಬುಧವಾರ ನಡತಿನ 37ನೇ ದಿನದ ಸಂಧ್ಯಾ ಭಜನೆಲು ಬಂಟ್ವಾಡ ಸರಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿದ ನಡಪಾತ್ ಕೊರಿಯರು. ಕುಂಬಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಬುಧವಾರ 37ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆತದೆ. BSNL ದ ನಿವೃತ್ತ ಉದ್ಯೋಗಿ ಶ್ರೀ ರವಿ, ಶ್ರೀಮತಿ ರಾಜೇಶ್ವರಿ, ಶ್ರೀಮತಿ ಲೋಲಾಕ್ಷಿ, ಕುಮಾರಿ ದಿವ್ಯಾ ವಿದ್ಯಾನಗರ ಕುಂಪಲ, ಶ್ರೀಮತಿ ಶಾಂಭವಿ, ಪ್ರಣೀತ್ ಕುಮಾರ್ ಬೆಚ್ಚಂಗಡ, ಶ್ರೀಮತಿ ಅನಿತಾ ಬೊಕ್ಕ, ಶ್ರೀ ಸುಂದರ್ ಸುವರ್ಣ ಕೊಲ್ಯ, ಶ್ರೀಮತಿ ಬಬಿತಾ ಬೊಕ್ಕ, ಶ್ರೀ ಪ್ರೀತೇಶ್ ಆಶ್ರಯ ಕಾಲನಿ ಕುಂಪಲ ತುಳರ್ ಬೆಳಗಾಯರು.
ಬಂಟ್ವಾಳ ಸರಪಾಡಿ ಬಾಚಕೆರೆ ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂಡಳಿದಕ್ಲು 37ನೇ ದಿನದ ಭಜನಾ ಸಂಕೀರ್ತನೆಯನ್ನು ನಡಪಾತ್ ಕೊರಿಯರು. परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे. मुझको इतना दीजिए जागे कुटुंब समान, मैं भी भूखा ना रहूं, तेरा साधु न भूखा जा. सीख जम्मी तो युगों से नई युग का करे स्वागत, करे स्वागत, करे स्वागत, करे स्वागत. ಸುದ್ದಿಗೊಂಜಲ್ಗೂ ಸ್ವಾಗತ. ಇಂದೊಂಜಿ ಹೊಸ ಅನುಭವ, ಭಾವನಾತ್ಮಕ ಅನುಭವ. ತನ್ನ ರಾಜ್ಯಪಾಲ ಭೇಟಿ ಕಾರ್ಯಕ್ಷೇತ್ರಡು ಇಂಚಿನೊಂಜಿ ಅನುಭವ ಬಹುಶಃ ಬಾರಿ ಅಪರೂಪ ಬೊಕ್ಕ ವಿಶೇಷ ಪಂಡದು ಲಯನ್ಸ್ ಜಿಲ್ಲೆ 317 ಡೀತ ರಾಜ್ಯಪಾಲರು ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಚೋಟಮಂಗಳೂರು ಲಯನ್ಸ್ ಕ್ಲಬ್ಗೂ ಮೆಚ್ಚುಗೆದ ಪಾತ್ರ ಪಂಡೇರು. ಚೋಟಮಂಗಳೂರು ಲಯನ್ಸ್ ಕ್ಲಬ್ದ ಲಯನ್ಸ್ ಜಿಲ್ಲಾ ರಾಜ್ಯಪಾಲರಿನ ಅಧಿಕೃತ ಭೇಟಿ ಕಾರ್ಯಕ್ರಮ ಸೇವಾ ಕಾರ್ಯಕ್ರಮದೊಟ್ಟಿಗೆ ಬುಧವಾರ ಬಯ್ಯಗು ಉಳ್ಳಾಲ ರಾಯಲ್ ಗಾರ್ಡನ್ ಸಭಾಂಗಣ ನಡೆತಲು. ತನ್ನ ರಾಜ್ಯಪಾಲ ಭೇಟಿ ಕಾರ್ಯಕ್ರಮಡು ಇಂದೊಂಜಿ ವಿಶೇಷ ಅನುಭವ. ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರಡು ಆ ಜೋಕ್ಲೆನ ಭಕ್ತಿದ ಭಜನೆ ಅವಳು ದೇವರಿಗೆ ಆರತಿ ಮಲ್ಪನ ಅವಕಾಶ ಇಂದೇನು ತಾನು ಏಪಲ ಮರಪೆರ ಸಾಧ್ಯ ಇಚ್ಚಿ ಅಂಚೆನೆ ಚೋಟಮಂಗಳೂರದ ಸೇವಾ ಚಟುವಟಿಕೆಯೆಲ್ಲ ತಂಕು ಖುಷಿ ಕೊರಂಡು. ಒವ್ವೆ ನಿರ್ಮಾಣ ಕಾರ್ಯಗೂ ತೊಡಗಿಸಾವನ ಬದಲ್ಗು ಕಲ್ಪನ ವಿದ್ಯಾರ್ಥಿಗಳಿಗೂ ಸಹಾಯ ಮಲ್ತಂಡ ಅವು ನಿಜವಾದಲ 5-10 ವರ್ಷದ ಬೊಕ್ಕ ಸಮಾಜಗೂ ಆಸ್ತಿ ಆದ ಪೆರಪತಿಕ್ಕೊಂಡು ಇಂಚಿತ್ತಿ ಸೇವಾ ಚಟುವಟಿಕೆಗಳಿಗೂ ನಮ್ಮ ಲಯನ್ಸ್ ಆದ್ಯತೆ ಕೊರಡು ಪಣದು ಲಯನ್ಸ್ ಜಿಲ್ಲಾ 317 ಡೀತ ರಾಜ್ಯಪಾಲರು ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ತನ್ನ ಭೇಟಿ ಕಾರ್ಯಕ್ರಮ ತೆರಿಪಾಯರು. ನಮ್ಮಲ್ಲಿ ಲಯನ್ಸ್ ಕ್ಲಬ್ ಚೋಟಮಂಗಳೂರು ಅಂದರೆ ನಾನು ಮೊದಲೆಲ್ಲ ಬರ್ತಾ ಇರುವಾಗ ಆವಾಗ ನಮಗೆ ಕಾಣ್ತಿರುವವರಂದರೆ ಮಲ್ಲಿಕ ಭಂಡಾರಿ ಮತ್ತು ಸತೀಶ್ ಭಂಡಾರಿ ಅವರು ಮಾತ್ರ. ಯಾಕಂದರೆ ಈ ಕ್ಲಬ್ಬಿನಲ್ಲಿ ಸದಸ್ಯರು ಇರಲಿಲ್ಲ ಅಂತಲ್ಲ, ಕ್ಲಬ್ಬಿನಲ್ಲಿ ಸದಸ್ಯರು ಆಕ್ಟಿವ್ ಆಗಿದ್ದರು. ಆದರೆ ಜಿಲ್ಲೆಗೆ ಬರುವಾಗ ಈ ಕ್ಲಬ್ಬಿನಿಂದ ನಮ್ಮ ಸತೀಶ್ ಭಂಡಾರಿ ಅವರು, ಮಲ್ಲಿಕ ಭಂಡಾರಿ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಈ ಕ್ಲಬ್ಬನ್ನು ಪ್ರತಿನಿಧಿಸ್ತಿದ್ದರು, ಈ ಕ್ಲಬ್ಬನ್ನು ರೆಪ್ರೆಸೆಂಟ್ ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನನಗೆ ಅತ್ಯಂತ ಖುಷಿ ಏನಂದರೆ ಖಾಲಿ ಇವತ್ತು ಸರ್ ಮತ್ತು ಮೇಡಮ್ ಮಾತ್ರ ಅಲ್ಲ, ಹಲವಾರು ಮಂದಿ, ನಾನು ಹೇಳಿದ 5 ಮಂದಿ ಕ್ಯಾಬಿನೆಟ್ ಸದಸ್ಯರಿದ್ದಾರೆ, ಹಲವಾರು
ಹಲವಾರು ಮಂದಿ ಈ ಕ್ಲಬ್ಬಿನಿಂದ ಬಹಳಷ್ಟು ಆಕ್ಟಿವ್ ಆಗಿದ್ದಾರೆ. ಈ ಕ್ಲಬ್ಬಿನಲ್ಲಿ ಮಾತ್ರವಲ್ಲ, ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಅದು ನಮ್ಮ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇದ್ದಿರಬಹುದು, ನಮ್ಮ ಕಲ್ಚರಲ್ ಕಾಂಪಿಟೇಷನ್ ಇರಬಹುದು, ನಮ್ಮ ಸಿಂಗಿಂಗ್ ಕಾಂಪಿಟೇಷನ್ ಇರಬಹುದು, ಅಥವಾ ದೀಪಾವಳಿ ಕಾರ್ಯಕ್ರಮ ಇರ್ಬೋದು, ಈದ್ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಇರಲಿ, ಅದೆಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಕ್ಲಬ್ಬಿನವರು ಬಹಳಷ್ಟು ಮಂದಿ ಈ ಸಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಬಹಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ. ಈ ವೇದಿಕೆಯಲ್ಲಿ ಕೂಡ ನೀವು ಸೇವಾ ಕಾರ್ಯಕ್ರಮ ಮಾಡಿದ್ದೀರಾ. ಅದರಲ್ಲಿ ಎಲ್ಲ ಖುಷಿ ಕೊಡ್ತದೆ. ಆದರೆ ಜಾಸ್ತಿ ನನಗೆ ಖುಷಿ ಕೊಡುವ ಕಾರ್ಯಕ್ರಮ ಅಂದರೆ ಒಂದು ಆ 2 ಸಣ್ಣ ಮಕ್ಕಳಿಗೆ ಕಲೀಲಿಕ್ಕೆ ಮಹೇಶ್ ಅವರ ಮುಖಾಂತರ ಏನು ನೀವು ಸಪೋರ್ಟ್ ಮಾಡಿದ್ದೀರಾ. ನಾವು ಈ ಥರದ ಕೆಲಸ ಮಾಡಬೇಕು. ಈ ಇನ್ಫ್ರಾಸ್ಟ್ರಕ್ಚರಿಗೆ, ಪಬ್ಲಿಕ್ಕಿಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ಭವಿಷ್ಯ ಅಂದರೆ ನಮ್ಮ ಮಕ್ಕಳು, ಸಣ್ಣ ಮಕ್ಕಳು, ನಮ್ಮ ಯುವಕರು ಯುವತಿಯರು, ಅವರಿಗೋಸ್ಕರ ನಾವು ಇನ್ವೆಸ್ಟ್ ಮಾಡಬೇಕು. ಇದು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲ, ಇದೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ನಾವು ಏನು ಇವತ್ತು ಮಾಡ್ತೇವೆ ಅದರ ರಿಟರ್ನ್ಸ್ ಇವತ್ತು ನಮಗೆ ಬರೋದಿಲ್ಲ, ನಾಳೆ ಬರೋದಿಲ್ಲ. ಆದರೆ ಮೇ ಬಿ ಆಫ್ಟರ್ 5 years, ಆಫ್ಟರ್ 10 years, ಆರ್ ಮೇ ಬಿ ಆಫ್ಟರ್ 25 years ನಮಗೆ ಆ ರಿಟರ್ನ್ ಬರ್ತದೆ. ಆವಾಗ ರಿಟರ್ನ್ ತಗೊಳ್ಳಿಕ್ಕೆ ಇರ್ತೀವ ಇಲ್ಲೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ದೇಶಕ್ಕೆ, ನಮ್ಮ ಈ ಊರಿಗೆ ಅದು ಹೆಲ್ಪ್ ಆಗ್ತದೆ. ಅದರಿಂದ ಆ 2 ಮಕ್ಕಳಿಗೆ ನೀವೇನು ಸಪೋರ್ಟ್ ಮಾಡಿದಿರಿ ಅದು ಬಹಳಷ್ಟು ಖುಷಿ ಆಯಿತು. ಅದೇ ರೀತಿ ನಮ್ಮ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯಾದ ಅವ್ವೇತೋ ಆವಿಷ್ಕಾರ ಸಾಧನೆ ಮಲ್ತಿನ ಕುಮಾರಿ ಸಿಂಧೂರ ರಾಜರಿಗೆ ಈ ಪೊರ್ತು ಮಾನಾದಿಗೆ ಮಲ್ತೇರು. ನಮ್ಮ ಬಾಬು ಬಂಗೇರ, ಉಳ್ಳಾಲ ಮೊಗವೀರ ಸಮಾಜದ ಹಿರಿಯ ಮುಖಂಡ ಬಾಬು ಬಂಗೇರವರ ಮೊಮ್ಮಗಳು ಶಶಿಕಾಂತಿ ಉಳ್ಳಾಲ್ ಮತ್ತು ಬಾಬು ಬಂಗೇರವರ ಮೊಮ್ಮಗಳು ನಮ್ಮ ಉಳ್ಳಾಲದವರು ಈ ಪ್ರತಿಭೆ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಬೆಂಗಳೂರಿನ ನ್ಯೂ ಹಾರಿಝಾನ್ನಲ್ಲಿ SSLC ವಿದ್ಯಾರ್ಥಿನಿ ಇದೀಗ. ಈ SSLC ವಿದ್ಯಾರ್ಥಿನಿಯಾಗಿ ಸರಿಸುಮಾರು 50ಕ್ಕಿಂತಲೂ ಹೆಚ್ಚು ಅಂತಾರಾಷ್ಟ್ರೀಯ, ಸುಮಾರು 50ಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ 2 ಶಾಲಾ ವಿದ್ಯಾರ್ಥಿಗಳಿಗೆ ದತ್ತು ಸ್ವೀಕಾರ, ರಾಜ್ಯಪಾಲರ ಸೇವಾ ನಿಧಿಗೆ ಕೊಡುಗೆ, ಕುತ್ತಾರ್ ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ಭೇಟಿ ಕೊಡುಗೆ, ಉಳ್ಳಾಲ ಭಿನ್ನ ಸಾಮರ್ಥ್ಯದ ಜೋಕ್ಲಿನ ಅದಮ್ಯ ಚೇತನ ಶಾಲೆಗೆ ಕೊಡುಗೆ ಇಜ್ಜ ಕೆಲವಾತ ಸೇವಾ ಚಟುವಟಿಕೆಯಲ್ಲಿ ನಡಪಾಯಿರು. ಅದಮ್ಯ ಚೇತನ ಸ್ಕೂಲ್ ಚಿಲ್ಡ್ರನ್ ಆಚರಿಸುತ್ತಿರುವಂತಹ ಭಿನ್ನ ಸಾಮರ್ಥ್ಯದ ಆದಮ್ಯ ಮಕ್ಕಳ ಕೇಂದ್ರ. ರಾಜ್ಯಪಾಲರು ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜರಿಗೆ ಅಭಿನಂದನೆ ಸಂದಾಯರು. ಅತ್ಯಂತ ಅಭಿಮಾನದಿಂದ, ಆತ್ಮೀಯತೆಯಿಂದ ಅವರನ್ನು ಚೋಟಮಂಗಳೂರು ಲಯನ್ಸ್ ಕ್ಲಬ್ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. ಜಿಲ್ಲಾ ರಾಜ್ಯಪಾಲರ ಹುದ್ದೆಯನ್ನು ಯಶಸ್ವಿಯಾಗಿ ನಿಭಾಯಿಸಲಿ, ಮುಂದಕ್ಕೂ ಇದಕ್ಕಿಂತಲೂ ಹೆಚ್ಚಿನ ಉನ್ನತ ಹುದ್ದೆಗಳು ಅವರಿಗೆ ದೊರೆಯಲಿ, ಆ ಎಲ್ಲ ಹುದ್ದೆಗಳಲ್ಲಿ ಅವರು ಲಯನಿಸಮನ್ನು ಬೆಳಗಲಿ ಎನ್ನುವಂತಹ ಆಶಯದೊಂದಿಗೆ ಅವರಿಗೆ ಎಲ್ಲ ಚೋಟಮಂಗಳೂರು ಲಯನ್ಸ್ ಕ್ಲಬ್ಬಿನ ಸದಸ್ಯ ಬಂಧುಗಳ ಪರವಾಗಿ, ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಅಭಿನಂದನೆಗಳು. ಲಯನ್ಸ್ ಜಿಲ್ಲಾ 2ನೇ ಉಪರಾಜ್ಯಪಾಲರು ಲಯನ್ ಕುಡ್ಪಿ ಅರವಿಂದ ಶೆನೈ, ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಲಯನ್ ಓಸ್ವಾಲ್ ಡಿಸೋಜಾ, ಪ್ರಾಂತೀಯ ಅಧ್ಯಕ್ಷರು ಲಯನ್ ರಮಾನಂದ ನೂಜಿಪಾಡಿ, ವಲಯ ಅಧ್ಯಕ್ಷರು ಲಯನ್ ಡೊನಾಲ್ಡ್ ಡಿಕೊನ್ನ, ಇಂಚಿತಿ ಪ್ರಮುಖರು ಮಲ್ಲವಿನಿರಾದ ಲೇಸುಗದಿಗಿಳಿತೇರು. ಲಯನ್ ಹರೀಶ್ ಆಚಾರ್ಯ ಸಾಂಪ್ರದಾಯಿಕ ಪ್ರಾರ್ಥನೆ ಪಂಡೇರು. ಲಯನ್ ಮೊಹಮ್ಮದ್ ಆಸಿಫ್ ಲಯನ್ಸ್ ಪ್ರಾರ್ಥನೆ ಪಂಡೇರು. ಲಯನ್ ಸರಿತಾ ಮಹೇಶ್ ಧ್ವಜವಂದನೆ ಪಂಡೇರು. ಲಯನ್ ಹರಿಣಾಕ್ಷಿ ಕೊಲ್ಯ ನೀತಿ ಸಂಹಿತೆ ಓದಿಯರು. ಅಧ್ಯಕ್ಷರು ಲಯನ್ ಶಶಿಕಾಂತಿ ಉಳ್ಳಾಲ್ ಸಭೆ ನೆತ್ಕೊಂಡೇರು. ಲಯನ್ ಸತೀಶ್ ಭಂಡಾರಿ ವಾರ್ಷಿಕ ವರದಿ ಮಂಡಿಸಾಯರು. ಲಯನ್ ಮಲ್ಲಿಕಾ ಎಸ್ ಭಂಡಾರಿ ಹೊಸ ಸದಸ್ಯರಿನ ಪರಿಚಯ ಪಂಡೇರು. ಲಯನ್ ಬನ್ನಾಡಿ ಬಾಲಕೃಷ್ಣ ಶೆಟ್ಟಿ ಸೇವಾ ಚಟುವಟಿಕೆಲೆದ ವಿವರ ಕೊರಿಯರು. ಲಯನ್ ಶೋಭಾ ಭಾಸ್ಕರನ್ ರಾಜ್ಯಪಾಲರಿನ ಪರಿಚಯ ಪಂಡೇರು. ಲಯನ್ ಡಾಕ್ಟರ್ ರವಿವರ್ಮ ಆಳ್ವಾ ರಾಜ್ಯಪಾಲರಿನ ಅಭಿನಂದನಾ ಪತ್ರ ಓದಿರು. ಲಯನ್ ವಿದ್ಯಾಧರ್ ಶೆಟ್ಟಿ ಸಭೆ ಸುಧಾರಿಕೆ ಮಲ್ತೇರು. ಕೋಶಾಧಿಕಾರಿ ಲಯನ್ ಭಾನುಮತಿ ಎನ್ಸಿ ಸೊಲ್ಮೆ ಸಂದಾಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲ್ದ ಇಂಥ ಸುದ್ದಿಗೊಂಚಲು ಮುಗಿತಂದುಲ್ಲ. ನಿರಂತರ ಸುದ್ದಿಲಿಗೆ ತೋಂದುಪ್ಪಲೆ ಪೊಸಕುರಲ್ 24x7.